ವಾರಾಹಿ ಉಡುಪಿ ಜಿಲ್ಲೆಯ ಜೀವನದಿ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವ ಈ ನದಿ ವರ್ಷ ಪೂರ್ತಿ ಹರಿಯುತ್ತೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸಿದ್ದಾಪುರದ ಏತ ನೀರಾವರಿ ಯೋಜನೆ ವಿಚಾರದಲ್ಲಿ ಬಹುದೊಡ್ಡ ಚರ್ಚೆ ಆರಂಭವಾಗಿದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹುಟ್ಟುವ ವಾರಾಹಿ ನದಿಗೆ ಸಿದ್ದಾಪುರ ಗ್ರಾಮದಲ್ಲಿ ಏತ ನೀರಾವರಿ ಯೋಜನೆ ಹಾಕಿಕೊಳ್ಳಲಾಗಿದೆ. ಈ ಮೂಲಕ ಸುತ್ತಮುತ್ತಲ 8 ಗ್ರಾಮಗಳಿಗೆ ನೀರು ಹಾಯಿಸುವುದು ಇದರ ಉದ್ದೇಶವಾಗಿದೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಮಗಾರಿ ಶುರುವಾಗಿತ್ತು. ಬೈಂದೂರು ಕಾಂಗ್ರೆಸ್ ಶಾಸಕ ಗೋಪಾಲ್ ಪೂಜಾರಿ ತೆರೆಮರೆಯಲ್ಲಿ ಕಸರತ್ತು ನಡೆಸಿ ಇದಕ್ಕೆ ಸ್ಟೇ ತಂದಿದ್ದಾರೆ ಎಂಬುದು ಆರೋಪವಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಬೀಳುವ ಮಳೆ ನೀರು ಸಮುದ್ರಕ್ಕೆ ಪೋಲಾಗುವುದನ್ನು ತಪ್ಪಿಸಲು ಏತ ಯೋಜನೆ ಜಾರಿಗೆ ತರಲಾಗಿದೆ. ಇದರಿಂದ ರೈತರ ನೀರಿನ ಸಮಸ್ಯೆಯ ಸಂಕಷ್ಟ ನಿವಾರಣೆಯಾಗಲಿದೆ ಎಂಬುದು ರೈತ ಸಂಘದ ಅಭಿಪ್ರಾಯ. ಈ ಎಲ್ಲಾ ವಿಚಾರಗಳನ್ನಿಟ್ಟುಕೊಂಡು ಜನಪ್ರತಿನಿಧಿಗಳು, ರೈತರು, ಸಾರ್ವಜನಿಕರು, ಗ್ರಾಮಸ್ಥರು, ಕಾಂಗ್ರೆಸ್ ನಾಯಕ ಪ್ರತಾಪ್ ಚಂದ್ರ ಶೆಟ್ಟಿ ಹಾಗೂ ಬಿಜೆಪಿ ಶಾಸಕ ಗುರುರಾಜ್ ಗಂಟಿಹೊಳೆ ನೇತೃತ್ವದಲ್ಲಿ ಸಭೆ ನಡೆಸಿ ಹಕ್ಕೊತ್ತಾಯ ಮಂಡಿಸಿದರು. ಇವತ್ತು ನಡೆದಂಥ ಬೃಹತ್ ಪ್ರತಿಭಟನೆಯಲ್ಲಿ ಸಮಾಜದ ಎಲ್ಲರ ಬೆಂಬಲವನ್ನು ಘೋಷಿಸಿದ್ದಾರೆ. ಅದರ ಜೊತೆಗೆ ಪ್ರಾಜೆಕ್ಟ್ನಲ್ಲಿ ಒಂದು ಚೂರು ಬದಲಾವಣೆ ಮಾಡದೆ ಅದೇ ರೀತಿ ಎಕ್ಸಿಕ್ಯೂಟ್ ಆಗಬೇಕನ್ನುವಂಥ ಭಾವನೆಯನ್ನು ಸಹಿತ ಹೇಳಿದ್ದಾರೆ. ಅದರ ಜೊತೆಗೆ ಯಾರಿಗೆ ಏನು ತಪ್ಪು ಅಭಿಪ್ರಾಯಗಳಿದೆ ಅದನ್ನು ಆ ಸ್ಥಳಕ್ಕೆ ಬನ್ನಿ, ಮಾಧ್ಯಮದವರು ಬನ್ನಿ, ಅನುಮಾನಗಳಿದ್ದವರು ಬನ್ನಿ, ಅದರ ಎದುರುಗಡೆ ನಿಂತು ವಿವರಣೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಹೋರಿಹಬ್ಬೆ ಡ್ಯಾಂನ ಮೇಲ್ಭಾಗದಲ್ಲಿ ಜಾಕ್ವೆಲ್ ಅಳವಡಿಸುವುದು ಏತ ನೀರಾವರಿ ಯೋಜನೆಯ ಪ್ರಮುಖ ಕಾಮಗಾರಿಯಾಗಿದೆ. ಜಾಕ್ವೆಲ್ ನಿರ್ಮಾಣವಾದರೆ ಖಾಸಗಿ ವಿದ್ಯುತ್ ಘಟಕಕ್ಕೆ ಅಡ್ಡಿಯಾಗುತ್ತೆ ಅನ್ನೋದು ವೈಯಕ್ತಿಕ ಹಿತಾಸಕ್ತಿಯಾಗಿದೆ. ಖಾಸಗಿ ವ್ಯಕ್ತಿಯೊಬ್ಬರ ಲಾಬಿಗೆ ಮಣಿದು ಸರ್ಕಾರ ಏತ ನೀರಾವರಿ ಯೋಜನೆಗೆ ತಡೆ ಉಂಟು ಮಾಡಿದೆ ಎಂದು ರೈತರು ಗಂಭೀರ ಆರೋಪ ಮಾಡಿದ್ದಾರೆ. ನಮ್ಮ ಮಾಜಿ ಶಾಸಕರು ಗೋಪಾಲ್ ಪೂಜಾರಿ ಒಂದು ಲೆಟರನ್ನು ಕೊಟ್ಟುಬಿಟ್ಟು ಸರ್ಕಾರದ ಮಟ್ಟದಿಂದ ಮೌಖಿಕ ಆದೇಶ ಅಂತೇಳಿ ಹೇಳಿದ್ದಾರೆ. ಮೌಖಿಕ ಆದೇಶದ ಮುಖಾಂತರ ತಾತ್ಕಾಲಿಕವಾಗಿ ತಡೆಯನ್ನು ನೋಡಿದ್ದಾರೆ. ಇದರಿಂದ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗ್ತದೆ. ಈ ಸಮಸ್ಯೆಯಿಂದ ಜನಸಾಮಾನ್ಯರಿಂದ ಹಿಡಿದು ಹಾಜ್ರಿ, ಸಿದ್ದಾಪುರ, ಕೊಡ್ಲಾಡಿ, ಹೆಮ್ಮಕ್ಕಿ, ಹೊಸಂಗಡಿ, ಜನ್ಸಾಲೆ, ಮೂಡಬಗೆ, ಅಂಪಾರು ಹೀಗೆ ಸುಮಾರು 30 ವಾರ್ಡ್ಗಳಿಗೆ ಈ ಸಮಸ್ಯೆಗಳನ್ನು ಆಗ್ತಾ ಇದೆ ಅಂತೇಳಿ ಹೇಳಿ ಇಷ್ಟಪಡ್ತೀನಿ. ಡ್ಯಾಂನ ಕೆಳಭಾಗದಲ್ಲಿ ಜಾಕ್ವೆಲ್ ನಿರ್ಮಿಸಿ ಅನ್ನೋದು ಸರ್ಕಾರದ ನಿಲುವು. ಆದರೆ ತಾಂತ್ರಿಕ ಮಾಹಿತಿ ಆಧಾರದಲ್ಲೇ ಯೋಜನೆ ರೂಪಿಸಿದ್ದು ಮೂಲ ಯೋಜನೆಗೆ ಅಡ್ಡಿಪಡಿಸುವುದು ಸರಿಯಲ್ಲ ಎಂದು ಹೋರಾಟಗಾರರು ಕಿಡಿಕಾರಿದ್ದಾರೆ. ನಾವು ಕೇಳ್ತಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. 3000 ಕ್ಯೂಸೆಕ್ಸ್ ನೀರಿರುವಂಥ ವಾರಾಹಿ ಹೊಳೆಯಲ್ಲಿ ನಾವು 66 ಕ್ಯೂಸೆಕ್ಸ್ ನೀರು ಮಾತ್ರವನ್ನ ಕೇಳ್ತಾ ಇರೋದು. 66 ಕ್ಯೂಸೆಕ್ಸ್ ನೀರು ನಾವು ಹೊರಗಿನವರಾಗಿ ಕೇಳ್ತಾ ಇಲ್ಲ. ಇಲ್ಲಿಂದ ಕಾರ್ಕಳಕ್ಕೆ ನೀರು ಹೋಗ್ತಾ ಇದೆ, ಇಲ್ಲಿಂದ ಕಾಪುಗೆ ನೀರು ಹೋಗ್ತಾ ಇದೆ, ಇಲ್ಲಿಂದ ಉಡುಪಿಗೆ ನೀರು ಹೋಗ್ತಾ ಇದೆ. ನಾವು ವಾರಾಹಿ ಹೊಳೆಯ ಭಾಗದವರಾಗಿರುವುದರಿಂದ ಒಂದು 5, 6, 7, 8 ಗ್ರಾಮಗಳಿಗೆ ಇಲ್ಲಿ ನೀರಿನ ಕೊರತೆ ಇದೆ. ಉಸ್ತುವಾರಿ ಸಚಿವರ ಮೂಲಕ ಸರ್ಕಾರಕ್ಕೆ ಸಮಸ್ಯೆಯನ್ನು ಮನವರಿಕೆ ಮಾಡುವುದಾಗಿ ಶಾಸಕರು ಹೇಳಿದ್ದಾರೆ. ತನ್ನದೇ ಪಕ್ಷದ ಸರ್ಕಾರ ಕೈಗೊಂಡಿರುವ ನಿಲುವುಗಳನ್ನು ಕಾಂಗ್ರೆಸ್ ಹಿರಿಯ ಮುಖಂಡ ಪ್ರತಾಪ್ ಚಂದ್ರ ಶೆಟ್ಟಿ ವಿರೋಧಿಸಿದ್ದಾರೆ. ಖಾಸಗಿ ಜಲವಿದ್ಯುತ್ ಘಟಕದ ಲಾಬಿಗೆ ಮಣಿಯಬಾರದು ಎಂದು ಹಕ್ಕೊತ್ತಾಯ ಸಭೆಯಲ್ಲಿ ಸರ್ಕಾರದ ಮೇಲೆ ಒತ್ತಾಯ ಹೇರಲಾಗಿದೆ. ಸರ್ಕಾರದಿಂದ ಅದ್ರ ಬಗ್ಗೆ ಏನಾದರೂ ಒಂದು ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿರೋದ್ರಿಂದ ನಮ್ಮ ಹೈಯರ್ ಆಫೀಸರ್ಸು ಒಂದು ತಾಂತ್ರಿಕ ಪರಿಶೀಲನಾ ಸಮಿತಿಯನ್ನು ಇದು ಮಾಡಿದ್ದಾರೆ. ಆ ಪರಿಣಿತರು ಬಂದು ಅದನ್ನು ಅಧ್ಯಯನ ಮಾಡಿ ಆ ಮನವಿಯಲ್ಲಿ ಹೇಳಿರೋ ಅಂಶಗಳ ಪ್ರಕಾರ ಅದು ಮಾಡಿದ್ರೆ ಏನಾಗುತ್ತೆ, ಏನಿಲ್ಲ, ಏನು ರಿಪ್ಲಿಕೇಶನ್ ಆಗುತ್ತೆ, ಅದ್ರ ಬಗ್ಗೆ ಇದನ್ನು ರಿಪೋರ್ಟ್ ಕೊಟ್ಟರು.